ತುಂಬ ಅವನಿಗೆ ಶೇಲೆ ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ. ಶೇಲೆ ಮಾಡಿದ್ರೆ ಚಂದ ಆಗುತ್ತೆ ಅವನಿಗೆ. ಸೊ ಗೈಸ್, my 2 men are at work. One is cooking, other boy is cleaning the fridge. ಇತ್ತೆ ಇಂಜ ವಾಕ್ ಪೋಯಿನವೇ ಬತ್ತುಂಡು. ನಾನು ಒಂಜಿ 2 ತಿಂಗಳು ನವೆಂಬರ್ ಆನಾಗ ಬೊಕ್ಕ ವಾಕ್ ಬಿಡಿ ಬೊಕ್ಕ ಗಟ್ಟಿ ಜಪ್ಪು ಇಲ್ಲ ಚಳಿಕ್ ಎಲ್ಲಿ ಹೋದ್ರು ನಂದೊಂದು ಇರ್ಲಿ ಸೈಡಲ್ಲಿ ಅಂತ ಬರ್ತಾನೆ ಅಣುಕೋ ಇಣಕಿಕೊಂಡು. ಎಲ್ಲ ಒಂದೊಂದು ಕಲರ್ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಒಂದೇ ಕಲರ್ ನೀವು ಒಳ್ಳೆ ಆಪೋಸಿಟ್ ಕಲರ್ 2 ಮ್ಯಾಚ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟ್ರೈಪ್ ಮಾಡಿರುವಂಥ ನೇಲು. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ನನ್ನ ಗುಡ್ ಮಾರ್ನಿಂಗಿಂದನೇ ನಿಮಗೂ ನಾನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಆಗಿದೆ ಇಲ್ಲಿ ಜಸ್ಟ್ 7:15. ಸೊ ಒಂದು ರೌಂಡ್ ವಾಕ್ ಬಂದಿದ್ದೀನಿ. ಇವಾಗ 1 ವೀಕಿಂದ ಬರೋಕ್ಕೆ ಶುರು ಮಾಡಿದ್ದೀನಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇವಾಗ ಇನ್ನೊಂದು 2-3 ಮಂತ್ಸ್ ಅಷ್ಟೇ ನಾವು ಹಿಂಗೆ ಇಲ್ಲಿ ಬೆಳಗ್ಗೆ ವಾಕಿಂಗ್ ಅದು ಇದು ಮಾಡ್ಬೋದು. ಆಮೇಲೆ ಇನ್ನೊಂದು 2-3 ಮಂತ್ಸಲ್ಲಿ ಮತ್ತೆ ವಿಂಟರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮನೆಯಿಂದ ಹೊರಗಡೆ ಏನು ಮನೆಯಿಂದ ಬಾಲ್ಕನಿಗೆ ಹೋಗೋಕ್ಕೂ ಆಗೋದಿಲ್ಲ. ಸೊ ಈ ಒಂದು 2-3 ಮಂತ್ಸ್ ಇರೋದನ್ನು ಇದ್ರದ್ದು ಅಡ್ವಾಂಟೇಜ್ ತೊಗೊಂಡು ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೊರಟಿದ್ದೀನಿ. ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇವತ್ತು ಆ್ಯಕ್ಚುಲಿ ಚಳಿ ಇದೆ. ನೆನ್ನೆ ಎಲ್ಲ ಇಷ್ಟೊಂದಿರಲಿಲ್ಲ. ಇವತ್ತೀಗ ಬರೀ 13 ಡಿಗ್ರಿ ಇದೆ. ಅಷ್ಟರಲ್ಲೇ ನಾನು ಇವಾಗ ಹಾಗೆ ಬಂದಿದ್ದೀನಿ, ಏನು ಜಾಕೆಟ್ ಹಾಕೊಳ್ತೇನೆ. ಇನ್ನೂ ಟೈಮ್ 7:30 ಅಷ್ಟೇ. ಅವರಿಬ್ಬರು ಇನ್ನೂ ಮಲಗಿದ್ದಾರೆ, ಎದ್ದಿಲ್ಲ. ನಾನು ಹಂಗೆ ಎದ್ಕೊಂಡ್ಬಂದಿದ್ದೀನಿ. ಇತ್ತೆ ಇಂಜ ವಾಕ್ ಪೋಯಿನವೇ ಬತ್ತುಂಡು. ನಾನು ಒಂಜಿ 2 ತಿಂಗಳು ನವೆಂಬರ್ ಆನಾಗ ಬೊಕ್ಕ ವಾಕ್ ಬಿಡಿ ಬೊಕ್ಕ ಗಟ್ಟಿ ಜಪ್ಪು ಇಲ್ಲ ಚಳಿಕ್. ಇಲ್ಲಿ ಯಾರು ಜಾಸ್ತಿ ಓಡಾಡಲ್ಲ, ಇರ್ತಾರೆ ಒಂದು ಸ್ವಲ್ಪ ಜನ ವಾಕ್ ಮಾಡಿಕೊಂಡು. ಎಲ್ಲ ಏಜ್ ಆಗಿರೋರು ತುಂಬ ಜನ ಇರ್ತಾರೆ ಇನ್ಫ್ಯಾಕ್ಟ್. ಆ್ಯಂಡ್ ಸೈಕ್ಲಿಂಗ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲಿ ಎಷ್ಟು ಜನಗಳು ಫ್ರೆಂಡ್ಲಿ ಅಂದರೆ ನಮಗೆ ಅವ್ರದ್ದು ಯಾರ್ದು ಪರಿಚಯ ಇರೋದಿಲ್ಲ. ಬಟ್ ಸ್ಟಿಲ್ ಹಿಂಗೆ ಮಾರ್ನಿಂಗ್ ವಾಕ್ಗೆ ಬಂದಾಗ ನೋಡಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಸ್ವೀಟಾಗಿ. ಸೊ ಒಂಥರ ಅಷ್ಟು ಸ್ವೀಟ್ ಇದ್ದಾರೆ ಇಲ್ಲಿ ಇರೋ ಜನಗಳು. ವಿ ಆರ್ ಬ್ಯಾಕ್ ಇನ್ ಹೋಮ್. ನಾನು ಬರೋ ಅಷ್ಟರಲ್ಲಿ ನಿಮ್ಮ ರಿಯಾನ್ಶ್ ಅವರು ಎದ್ದು ರೆಡಿ ಆಗಿದ್ದಾರೆ ಇವಾಗ ಇಲ್ಲಿ. ರಿಯಾನ್ಶ್ ಬೆಳಗ್ಗೆ ಎದ್ದು ನನಗೆ ಕಾಯ್ತಾ ಇದ್ದ, ಅಮ್ಮ ಏನು ಇನ್ನೂ ಬಂದಿಲ್ಲ ವಾಕಿಂದ ಅಂತಲ್ಲ. ಅವನಿಗೆ ಬಂದ ತಕ್ಷಣ ತುಂಬಾ ಕಿಶೇಷನ್ ಆಗಿ ಮಾಡಿದ್ರೆ ಖುಷಿ ಆಗುತ್ತೆ. ಅವನಿಗೆ ಹಗ್ಸ್ ಮತ್ತೆ ಕಿಸಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಿನ್ನ ಕಿಸ್ಸು ಇಷ್ಟ ಅಲ್ವಾ ನಿಂಗೆ? ತಿನ್ನ ಕಿಸಸ್ ಚಾಕ್ಲೇಟು ಇಷ್ಟ ಅವನಿಗೆ. ಅಂಡ್ ಹಿಂಗೆ ಹಗ್ ಮಾಡಿ ಕಿಸ್ ಕೊಡ್ತಾ ಇದ್ರು ಅವನಿಗೆ ತುಂಬಾ ಇಷ್ಟ ಅಲ್ಲ. ತುಂಬಾ ಅವನಿಗೆ ಶೇಲೆ ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ. ಶೇಲೆ ಮಾಡಿದ್ರೆ ಚಂದ ಆಗುತ್ತೆ, ಅವನಿಗೆ ಶೇಲೆ ಆಗುತ್ತೆ. ಕನ್ನಡದಲ್ಲಿ ಏನ್ ಹೇಳ್ತಾರೆ ಶೇಲೆಗೆ? ಶೇಲೆ ಅಂದ್ರೆ ಒಂಥರ ಕೊಂಡಾಟ ಆಗುತ್ತೆ ಅವನಿಗೆ ಅಂತ. ತುಂಬಾ ಒಂಥರ ಅಂತ ಆಗುತ್ತಲ್ಲ. ಸೊ ಇವಾಗ ತಿಂಡಿ ರೆಡಿ ಮಾಡಬೇಕು. ಇವಾಗ ಎಕ್ಸಾಕ್ಟ್ ಗಂಟೆ 9 ಆಗಿದೆ, ತೋರಿಸ್ಬಿಡ್ತೀನಿ. ಇಲ್ಲಿ 9:08 9:10 ಆಯ್ತು. ನಾನು 7:30 ಹೋಗಿದ್ದೆ ಬರ್ಬೇಕಾದ್ರೆ, ಇವಾಗ 9 ಆಗಿದೆ. ಇವಾಗ ತಿಂಡಿ ರೆಡಿ ಮಾಡಬೇಕು. ಅಂಡ್ ಇವರಪ್ಪ ಒಳಗಡೆ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಅಂಡ್ ನಾನು ಇವನು ಇವಾಗ ತಿಂಡಿ ಮಾಡಬೇಕು. ಏನ್ ತಿಂಡಿ ಮಾಡೋಣ? ಸೇಮಿಗೆ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಇವಾಗ ಹೊರಟಿದ್ದೀನಿ. ಶಾವಿಗೆ ಏನು ಎಲ್ಲ ಮಾಮೂಲಿ ನಾವೇನೋ ಉಪ್ಪಿಟ್ಟು ಮಾಡೋ ಥರ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ಲ, ಅದು ಮಾಡೋಣ ಅಂತ ಮಾಡೋಣ. ಸೊ ನಮ್ದು ಯಮ್ಮಿ ಏನಿದು ಸೇಮಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು. ಅಂಡ್ ಅದಕ್ಕೆ ನಾವೇನ್ ಹಾಕೊಂಡು ತಿಂತೀವಿ ಮತ್ತೇನೇನು ಸೇಮಿ ಉಪ್ಪರಿ. ಅದಕ್ಕೆ ನಾವು ಈ ಮ್ಯಾಗಿ ಸೀಸನಿಂಗ್ ಹಾಕೊಂಡು ತಿನ್ನೋದು, ಆಲ್ ಪರ್ಪಸ್ ಸೀಸನಿಂಗ್ ಅಂತ ಇದೆ ಇಲ್ಲೊಂದು, ಅದನ್ನ ಹಾಕೊಂಡು ತಿನ್ನೋದು. ಅದು ಹಾಕೊಂಡು ತಿಂದ್ರೆ ಪರ್ಫೆಕ್ಟ್ ಮ್ಯಾಗಿ ತಿಂದಿದ್ದೇ ಫೀಲ್ ಬರುತ್ತೆ. ಸೊ ಖುಷಿ ಆಗುತ್ತೆ ಇನ್ನೂ ಒಂದು ಸ್ವಲ್ಪ. ಅದೇ ತಿನ್ನು ಬೆಳಗ್ಗೆ. ಆ್ಯಂಡ್ ಅದ್ರ ಜೊತೆಗೆ ಅವನು ಒಂದು ಸ್ವಲ್ಪ ಖಾರ ಮಿಕ್ಸ್ಚರ್ ಏನಾದರೂ ಒಂದು ಸ್ವಲ್ಪ ಹಾಕ್ಕೊಟ್ರೆ ಇನ್ನೂ ಟೇಸ್ಟಿ ಆಗುತ್ತೆ. ಅದ್ರ ಮೇಲೆ ಅದನ್ನ ಹಂಗೆ ಇಟ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತೆ. ಸೊ ಇವಾಗ ಆಫ್ಟರ್ ದ ಲಂಚ್ ಆಯಿತು ನಮ್ಮದು. ಇವಾಗ 3:30 ಆಗಿದೆ. ಒಂದು ನೇಲ್ ಪಾಲಿಶ್ ಹಾಕೋಣ ಅಂತ ಕೂತಿದ್ದೀನಿ. ಲಾಸ್ಟ್ ಟೈಮ್ ಕೂಡ ನಾನೊಂದು ನೇಲ್ ಆರ್ಟ್ ಶೇರ್ ಮಾಡಿದ್ದೆ, ಫ್ರೆಂಚ್ ನೇಲ್ ಆರ್ಟ್. ಅದರದ್ದು ಇಲ್ಲಿ ಲಿಂಕ್ ಹಾಕ್ತೀನಿ, ನೀವು ನೋಡ್ಬೋದು ನಾನು ಯಾವ ಥರ ಮಾಡಿದ್ದೆ ಅಂತ. ಆ್ಯಂಡ್ ಇವತ್ತೊಂದು ಡಿಫ್ರೆಂಟಾಗಿ ಒಂದು ಸ್ಟ್ರೈಪ್ಡ್ ನೇಲ್ ಆರ್ಟ್ ಮಾಡೋಣ ಅಂತ, ಒಂದು ಸ್ಟ್ರೈಪ್ಸ್ ಟ್ರೈ ಮಾಡೋಣ ನೇಲ್ಸಲ್ಲಿ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಹೆಂಗೆ ಮಾಡೋದು ಅಂತ.
ಸೊ ಫಸ್ಟ್ ನಾನಿಲ್ಲಿ ಈ ಇನ್ವಿಸಿಬಲ್ ಬೇಸ್ ಹಾಕಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ವಿಸಿಬಲ್ ಕಲರಿಂದ ವಾಟರ್ ಕಲರ್ ಅಂತ ಹೇಳ್ತೀವಲ್ವ ಅದು. ಸೊ ಯಾವುದೇ ನೇಲ್ ಪಾಲಿಶ್ ಹಾಕೋ ಮುಂಚೆನೂ ಬೇಸ್ ಆಗಿ ಇದನ್ನು ಯೂಸ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟು ಅದು ಡ್ರೈ ಆದಮೇಲೆ ಇಲ್ಲಿ ಒಂದೊಂದು ಬೆರಳಿಗೆ ಇವಾಗ ನಾನು ಒಂದೊಂದು ಶೇಡ್ ಹಾಕ್ತಾ ಇದ್ದೀನಿ ಆ್ಯಸ್ ಅ ಬೇಸ್. ಆ್ಯಂಡ್ ಇದು ನಾನು ಯಾವ ಥರ ಹಾಕೋಬೋದು ಅಂತ ಹೇಳೋದಕ್ಕೋಸ್ಕರ ಮಾತ್ರ ಒಂದೊಂದಕ್ಕೆ ಒಂದೊಂದು ಕಲರ್ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಎಲ್ಲದಕ್ಕೂ ಒಂದೇ ಕಲರ್ ಹಾಕಿಬಿಟ್ಟು ಸ್ಟ್ರೈಪ್ಸ್ ಮಾಡ್ಬೋದು. ನಾನೊಂದು ಐಡಿಯಾಸ್ಗೋಸ್ಕರ ಒಂದೊಂದು ಬೆರಳಿಗೆ ಒಂದೊಂದು ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ಟ್ರೈಪ್ಸ್ ಮಾಡೋಕ್ಕೆ ಈ ಥರ ಸೆಲೋ ಟೇಪ್ ಇದೆ ಅಲ್ವಾ, ಗಮ್ ಟೇಪ್ ಏನಿದೆ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಒಂದು ಲಾಂಗ್ ಇಷ್ಟು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಲ್ಲ ಬೆರಳಿಗೂ ಐದರ್ ಹಾರಿಜಾಂಟಲ್ ಆಗಿ ಅಥವಾ ವರ್ಟಿಕಲ್ ಆಗಿ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಆಪೋಸಿಟ್ ಕಲರ್ ಹಾಕ್ತೀನಿ. ಆವಾಗ ಅದು ಸ್ಟ್ರೈಪ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಒಂದು ಕಡೆ ಹಾರಿಜಾಂಟಲ್, ಒಂದು ಕಡೆ ವರ್ಟಿಕಲ್ ಆಗಿ ಸೆಲ್ಲೋ ಟೇಪ್ ಹಾಕಿ ಇಟ್ಬಿಟ್ಟಿದ್ದೀನಿ. ಇದ್ರ ಮೇಲೆ ಇವಾಗ ಇದಕ್ಕೆ ಕಾಂಟ್ರಡಿಕ್ಟರಿಯಾಗಿ ಬೇರೆ ಕಲರ್ ಹಾಕೋಣ, ಅಂದರೆ ಆಪೋಸಿಟ್ ಕಲರ್ ಸ್ವಲ್ಪ ಚೆನ್ನಾಗಿರುತ್ತೆ ಅವಾಗ. ಇನ್ಫ್ಯಾಕ್ಟ್ ಈ ಥರ ಸೆಲ್ಲೋ ಟೇಪ್ ಹಾಕೋ ಬದಲು ಇದಕ್ಕೆ ನೇಲ್ ಟೇಪ್ ಅಂತಲೇ ಒಂದು ಬೇರೆನೇ ಸಿಗುತ್ತೆ, ಅದಿಲ್ಲ ಇವಾಗ ನನ್ನ ಹತ್ರ. ಸೊ ಹಂಗಾಗಿ ನಾನು ಮತ್ತೆ ಸೆಲ್ಲೋ ಟೇಪ್ ಯೂಸ್ ಮಾಡ್ಕೊತಾ ಇದ್ದೀನಿ DIY. ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆಯಲ್ಲೋ ಗೊತ್ತಿಲ್ಲ. ಸೊ ಇವಾಗ ಸದ್ಯಕ್ಕೆ ಹಾಕಿರೋ ಟೇಪ್ಸನ್ನು ತೆಗಿತಾ ಇದ್ದೀನಿ. ಕೈಯಲ್ಲೇ ತೆಗಿಬೋದು, ನಾನು ಟ್ವೀಸಸ್ ಇದನ್ನು ಯೂಸ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ಸೊ ಅಟ್ ದ ಎಂಡ್ ಇನ್ನೊಂದು ಸರಿ ಲಾಸ್ಟಿಗೆ ಇನ್ವಿಸಿಬಲ್ ಕಲರ್ ಅಂದರೆ ಈ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಶ್ ಒಂದು ಇದ್ರ ಮೇಲೆ ಹಾಕಿದರೆ ಅದಕ್ಕೆ ಇನ್ನೂ ಒಳ್ಳೆ ಲುಕ್ ಬರುತ್ತೆ. ಅದನ್ನೇ ಇವಾಗ ಹಾಕ್ತಾ ಇದ್ದೀನಿ ನಾನು. A few moments later. ಇಬ್ರದ್ದು ಫೈಟಿಂಗ್ ಆಗ್ತಾ ಇದೆ ಒಳಗಡೆ ಆ್ಯಕ್ಚುಲಿ. ಆಯ್ತಾ ಜಗಳ ಮಾಡಿ ಅಪ್ಪನ ಜೊತೆ ಒಳಗಡೆ? ಕಿರ್ಚಿ ಆಯ್ತಾ? ಯಾವ ಚೆನ್ನಾಗಿದೆ ಹೇಳು? ಬ್ಲೂ, ಸಾರಿ ವೈಟ್ ಆ್ಯಂಡ್ ಬ್ಲೂದು. ಪರ್ಪಲ್ ಆ್ಯಂಡ್ ವೈಟ್. ಅವನಿಗೆ ಈ ರಿಂಗ್ ಫಿಂಗರ್ದು ಪರ್ಪಲ್ ಆ್ಯಂಡ್ ವೈಟ್ ಇಷ್ಟ ಆಯ್ತಂತೆ. ಆ್ಯಂಡ್ ಇದು ನಾನೆಲ್ಲ ಒಂದೊಂದು ಕಲರ್ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಒಂದೇ ಕಲರ್ ನೀವು ಒಳ್ಳೆ ಆಪೋಸಿಟ್ ಕಲರ್ ಎರಡು ಮ್ಯಾಚ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟ್ರೈಪ್ ಮಾಡಿರುವಂಥ ನೇಲ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ರೇಯನ್ಶ್? ನಿಂಗೂ ಹಾಕೋಣ? ಬೇಡ ಅಲ್ಲ? ಇಲ್ಲ, ನಾನು ಗರ್ಲ್. ನೀನು ಗರ್ಲ್ ಅಲ್ಲ, ನೀನು ಬಾಯ್ ಅಲ್ಲ. ಸೊ ನಿಮಗೂ ಈ ಥರ ನೇಲ್ ಆರ್ಟ್ ಇಷ್ಟ ಅಂದರೆ ಅಥವಾ ನೀವು ಮಾಡ್ತೀರಾ ಅಂದರೆ ಯಾವ ಥರ ಮಾಡ್ತೀರಾ ಅಂತ ಶೇರ್ ಮಾಡಿ. ಅಥವಾ ಇದನ್ನು ನೋಡಿ ನೀವು ಮಾಡಿದ್ದೀರಾ ಅಂದರೆ ಆ ಫೋಟೋನು ನೀವು ನನ್ನ ಹತ್ರ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲು ಇವಾಗ ಅಲ್ಲಿ ಬರುತ್ತೆ ಕೆಳಗಡೆ, ಅಲ್ಲಿ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ನೀವು ಅಲ್ಲಿ ಹೋಗಿಬಿಟ್ಟು ನನ್ನ ಜೊತೆ ಕನೆಕ್ಟ್ ಆಗ್ಬೋದು. ಸೊ ಅಲ್ಲಿ ನೀವು ಈ ಥರ ನೀವು ಟ್ರೈ ಮಾಡಿದ್ದೀರಾ, ಯಾವ ಥರ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ನನ್ನ ಹತ್ರ ಶೇರ್ ಮಾಡ್ಕೋಬೋದು. ಸೊ ಗೈಸ್, my two men are at work. One is cooking something, ಒಂದು ಸ್ನ್ಯಾಕ್ ಕುಕ್ ಆಗ್ತಾ ಇದೆ ಇಲ್ಲಿ. And other boy is cleaning the fridge. Hi. ಸಿ ಎಲ್ಲ ಒಂದು ಬ್ಯಾಂಕೆಟ್ಸ್ ಎಲ್ಲ ಇಲ್ಲಿ ಕೆಳಗಡೆ ಹಾಕೊಂಡು ಫ್ರಿಡ್ಜ್ ಕ್ಲೀನ್ ಮಾಡಿಬಿಟ್ಟು ವಾಪಸ್ ಸ್ಟಿಕ್ ಮಾಡ್ತೀನಿ ಅಂತ ಇವಾಗ ಹೊರಟಿ ಕ್ಲೀನ್ ಮಾಡ್ತಾ ಇದ್ದಾನೆ ಅಲ್ವೇನೋ? ಅದೇನೋ ಭಯಂಕರ ಇಂಟ್ರೆಸ್ಟ್ ಅವನಿಗೆ. ಅವನ ಸ್ಟಫನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಅದು ಏನೇನು ಇಡಬೇಕು ಎಲ್ಲ ನೀಟಾಗಿ ಇಟ್ಕೊಳ್ಳೋದು, ಅದೊಂದು ಭಯಂಕರ ಇಂಟ್ರೆಸ್ಟ್ ಇದೆ ಅವನಿಗೆ. ಸೊ ವಾಟ್ ಆರ್ ವಿ ಕುಕಿಂಗ್ ಟುಡೇ ಮಿಸ್ಟರ್ ದೀಪಕ್ ಜೈನ್? ಪನೀರ್ ಪಾಪ್ಕಾರ್ನ್. ಎಸ್, ಇವತ್ತು ಅವರು ನಮಗೆ ಮಿಡ್ ವೀಕಲ್ಲೇ ಸಿಕ್ಬಿಟ್ಟಿದ್ದಾರೆ. ಯಾವಾಗಲೂ ವೀಕೆಂಡಲ್ಲಿ ನಾವು ಅವ್ರನ್ನ ಕ್ಯಾಚ್ ಹಾಕೊಂಡು ಕುಕಿಂಗ್ ಮಾಡ್ತಾ ಇರ್ತೀವಿ. ಇವತ್ತು ಮಿಡ್ ವೀಕಲ್ಲೇ ಸಿಕ್ಕಿದ್ದಾರೆ. ಏನೋ ತಿನ್ನಕ್ಕೆ ಇಂಟ್ರೆಸ್ಟ್ ಆಗಿ ಇವಾಗ ಪನೀರ್ ಪಾಪ್ಕಾರ್ನ್ ಮಾಡ್ತಾ ಇದ್ದಾರೆ ಅಲ್ವಾ? ಅವನೊಬ್ಬ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ.
ಸೊ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪನೀರ್ ಪಾಪ್ಕಾರ್ನ್ ಹೆಂಗೆ ಮಾಡೋದು ಅಂತ ಅವರೇ ಹೇಳ್ಕೊಡ್ತಾರೆ, ನಾನಿವತ್ತು ಹೇಳ್ತಾ ಇಲ್ಲ. ಆ್ಯಂಡ್ ಇದು ನಮ್ಮದು ಕೂಡ ಏನು ಸ್ವಂತ ರೆಸಿಪಿ ಅಲ್ಲ, ನಾವು ಅವರು ಎಲ್ಲೋ ನೋಡಿ ಕಲ್ತ್ಕೊಂಡಿರೋದು, ಅದನ್ನ ಇವಾಗ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹೇಳ್ತೀರಾ ಹೆಂಗೆ ಮಾಡೋದು ಅಂತ? ಎಸ್, ಈ ಥರ ಫಸ್ಟ್ ಇನಿಷಿಯಲ್ ಆಗಿ ಕ್ಯೂಬ್ಸ್ ಮಾಡ್ಕೊಂಡಿರಿ, ಪನೀರ್ನ ಕ್ಯೂಬ್ಸ್ ಮಾಡ್ಕೊಂಡಿರಿ. ಆಮೇಲೆ ಮ್ಯಾರಿನೇಟ್ ಮಾಡೋಣ ಇದನ್ನು. ನೆಕ್ಸ್ಟು ಒಂದು ಬೌಲ್ಗೆ ಮೈದಾ ಹುಡಿ, 1 ಕಪ್ ಅಷ್ಟು ಆಲ್ ಪರ್ಪಸ್ ಫ್ಲವರ್, ಮೈದಾ ಎಲ್ಲ ಸೇಮ್ ಅದು. ಸೊ ಅದು ಒಂದು ಸ್ವಲ್ಪ 1 ಕಪ್ ಅಷ್ಟು. ಇದು ಹೆಂಗೆ ಬರುತ್ತೆ ಅಂತ ಎಂಟಲ್ಲಿ ಗೊತ್ತಾಗುತ್ತೆ, ನಮಗೂ ಗೊತ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆ ನಮ್ಮ ಹತ್ರ ಇವಾಗ ಸದ್ಯಕ್ಕೆ, ಅದನ್ನೇ ಹಾಕಿರೋದು. ಚಿಲ್ಲಿ ಫ್ಲೇಕ್ಸ್ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು, ಎಲ್ಲನೂ ಮಿಕ್ಸ್ ಮಾಡಬೇಕಂತೆ. ಆಮೇಲೆ ವಾಟರ್ ಹಾಕಿ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋದಲ್ವಾ, ಅದರಲ್ಲಿ ಪನೀರನ್ನು ಡಿಪ್ ಮಾಡಿಬಿಟ್ಟು ಆಯಿಲಲ್ಲಿ ಫ್ರೈ ಮಾಡೋಕ್ಕೆ. ಅಲ್ಲಿಗೆ ಪನೀರ್ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್. ಅದೇ ನಾವೆಲ್ಲ ಮಾಡೋದೆಲ್ಲ ತುಂಬ ಬೇಸಿಕ್ ಅಂತ ಹೇಳಿಬಿಟ್ಟು ಇವತ್ತು ಅವರು ಈ ಥರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಮಾಡೋದು ತುಂಬ ಸಿಂಪಲ್ಲೇ. ಯಾವಾಗಲೂ ವೀಕೆಂಡಲ್ಲಿ ಮಾತ್ರ ಸಿಗೋದವರು. ಇವತ್ತು ಏನೋ ಸ್ವಲ್ಪ ಕೆಲಸ ಕಮ್ಮಿ ಇದ್ದಿದ್ದರಿಂದ ಸಂಜೆ ಆಗ್ತಿದ್ದಂಗೆ ಏನೋ ಒಂದು ಇಂಟ್ರೆಸ್ಟ್ ಬಂತು, ಮಾಡೋಣ ಏನಾದರೂ ಅಂತ. ಸೊ ಆಮೇಲೆ ಒಂದು ಸ್ವಲ್ಪ ಪೇಸ್ಟ್ ಥರ ಆಯ್ತು ಇವಾಗ ಅದು. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡಿ. ಉಪ್ಪನ್ನು ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದರಲ್ಲಿ ಏನು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಂಡು, ಆಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಪನೀರ್ ಕ್ಯೂಬ್ಸನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಡಬೇಕು, ಸೊ ದಟ್ ಇಟ್ ವಿಲ್ ಅಬ್ಸರ್ವ್. ಸ್ವಲ್ಪ ಹೊತ್ತು ಬಿಡಬೇಕು, ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ತೆಗೆದು ಪಕ್ಕದಲ್ಲಿ ಇಟ್ಟುಬಿಡಿ. ಸೊ ಇವಾಗ ಮ್ಯಾರಿನೇಟ್ ಆಗಿ ಒಂದು ಸ್ವಲ್ಪ ಹೊತ್ತು ಆಯಿತು ಪನೀರು. ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ಇದು ಬ್ರೆಡ್ ಕ್ರಮ್ಸ್. ಇದು ಅದು ಆ್ಯಕ್ಚುಲಿ ಬ್ರೆಡ್ ಕ್ರಮ್ಸ್ ಅಲ್ಲ, ಅದು ರಸ್ಕ್. ಅದು ನಮ್ಮ ಮನೇಲಿ ಬ್ರೆಡ್ ಕ್ರಮ್ಸ್ ರೆಡಿ ಇರಲಿಲ್ಲ. ಸೊ ಹಂಗಾಗಿ ಮನೇಲಿ ರಸ್ಕ್ ಇತ್ತು, ರಸ್ಕನ್ನು ಕುಟ್ಬಿಟ್ಟು ಬ್ರೆಡ್ ಕ್ರಮ್ಸ್ ಮಾಡಿದ್ದೀವಿ. ಯಾವ್ದಾದ್ರೆ ನಾವು ಮನೇಲಿ ಏನಿದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ, ಅದೆರಡು ಸೇಮ್ ಅದು. ಸೊ ಹಂಗಾಗಿ ನಡೆಯುತ್ತೆ ಅಲ್ವಾ. ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕಿ, ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಮತ್ತೆ ಚಿಲ್ಲಿ ಪೌಡರ್. ಎಷ್ಟು ಸರಿ ಹೇಳ್ತೀಯಾ ನೀನು? ಉಪ್ಪು ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ, ಆಗಲೇ ಮ್ಯಾರಿನೇಟ್ ಮಾಡಿರೋವಂಥ ಪನೀರ್ ಏನಿದೆ ಅದನ್ನು ಇದರಲ್ಲಿ ಡಿಪ್ ಮಾಡಿಬಿಟ್ಟು ಆಯಿಲಲ್ಲಿ ಫ್ರೈ ಮಾಡಿದ್ರೆ ಪನೀರ್ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಕ್ವಿಕ್ ಆ್ಯಂಡ್ ಈಸಿ ಈವ್ನಿಂಗ್ ಸ್ನ್ಯಾಕ್. ಸೊ ಇವಾಗ ಒಂದೊಂದೇ ಪನ್ನೀರನ್ನು ಎತ್ಕೊಂಡು ನಿಧಾನವಾಗಿ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಮುಳುಗಿಸಿ ಫುಲ್ಲು ಒರ್ಲಾಡಿಸ್ಬಿಟ್ಟು ಒಂದು ಪಕ್ಕದಲ್ಲಿ ಪ್ಲೇಟಲ್ಲಿ ತೆಗೆದಿಡಬೇಕು. ಹಾಂ, ಹಾಗೆ ಎಲ್ಲ ಪನ್ನೀರನ್ನು ಮಾಡಿ ಆಮೇಲೆ ಅದನ್ನು ಆಯಿಲಲ್ಲಿ ಫ್ರೈ ಮಾಡಿ. ಸೊ ಇಲ್ಲಿ ಇವಾಗ ನಮ್ಮದು ಪಾಪ್ಕಾರ್ನ್ ಎಲ್ಲ ರೆಡಿ ಆಗಿದೆ. ಇನ್ನೇನು ಆಯಿಲಲ್ಲಿ ಫ್ರೈ ಮಾಡೋದೊಂದೇ ಬಾಕಿ. ಸೊ ಇವಾಗ ಫ್ರೈ ಮಾಡೋಣ. ಎಲ್ಲಿ ಹೋದ್ರು ನಂದೊಂದು ಇರ್ಲಿ ಸೈಡಲ್ಲಿ ಅಂತ ಬರ್ತಾನೆ ಅಣುಕೋ ಇಣಕಿಕೊಂಡು ಅಲ್ಲ. ನನ್ನೊಂದು ಬಿಡಬೇಡ ನೀನು, ಯಾವುದೇ ಕ್ಲಿಪ್ ತೆಗಿತಾ ಇರು ನೀನು, ಕುಕಿಂಗ್ ಮಾಡ್ತಾ ಇರು, ಇನ್ನೇನೋ ಮಾಡ್ತಾ ಇರು, ನನ್ನೊಂದು ಫೇಸ್ ಹೇಗೆ ಬರ್ತಾ ಇರುತ್ತೆ ಅಂತ ಅಲ್ಲ. ಆ್ಯಂಡ್ ಅವನಿಗೆ ಈ ಪಾಪ್ಕಾರ್ನ್ ಬೇಡ ಅಂತೆ. ಅವನಿಗೆ ಇವಾಗ ಸಪ್ರೇಟ್ ಆಗಲ್ಲಿ ನಾನು ನಾರ್ಮಲ್ ಪಾಪ್ಕಾರ್ನ್ ಮಾಡಕ್ಕೆ ಹಾಕಿದ್ದೀನಿ ಇವಾಗ ಅಲ್ಲಿ ಮೈಕ್ರೋವೇವಲ್ಲಿ. ಸೊ ಪಾಪ್ಕಾರ್ನ್ ರೆಡಿ ಆಯಿತು. ಅವನದು ಬೇರೆನೇ ಪಾಪ್ಕಾರ್ನು ತಿಂತಾ ಇದ್ದಾನೆ. ಇವಾಗ ಟೇಸ್ಟ್ ಮಾಡಿ ಇವತ್ತು ಹೇಳ್ತಾರೆ ನಮ್ಮ ಚೆಫ್, ಮಾಡಿದವರೇ ಫಸ್ಟ್ ತಿನ್ನಲಿ ಅಲ್ವಾ. ಲುಕ್ಸ್ ಚೆನ್ನಾಗಿದೆ ನೋಡೋಕ್ಕೆ, ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ಸೌಂಡ್ ಬರ್ತಾ ಇದೆ, ಕ್ರಿಸ್ಪಿ ಆಗಿದೆ ಅಲ್ಲ. ಕರೆಕ್ಟ್, ಚೆನ್ನಾಗಿದೆ. ಇದಕ್ಕಿಂತ ಅದು ಚೆನ್ನಾಗಿದೆಯಾ? ಇದನ್ನ ತಿಂದು ನೋಡು, ಆಮೇಲೆ ಹೇಳ್ತೆ ಅದೇನು ಟೇಸ್ಟೇ ಇಲ್ಲ, ಇದು ಸೂಪರ್ ಆಗಿದೆ ಅಂತ. ಅದ್ರಲ್ಲಿ ಬರೀ ಸಾಲ್ಟ್ ಮಾತ್ರ ಇದೆ, ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇದೆ ಇದರಲ್ಲಿ. ಕರುಮ್ ಯಮ್ಮಿ.
ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರಿ, ನೀವು ಬರೀ ಕುಕಿಂಗ್ ಮಾಡಿ ತೋರಿಸ್ತೀರಾ, ಇವಾಗ ತಿಂತಾನೆ ಇಲ್ಲ ಯಾವ್ದು ಮಾಡಿದ್ದನ್ನ ಅಂತ. ಅದಕ್ಕೆ ಇವತ್ತು ತಿಂತಾ ಇದ್ದೀವಿ ಅಲ್ಲನೇ. ಇಲ್ಲಾಂದ್ರೆ ಯಾವಾಗ I am playing that back. That is the tower. ಅದು ಯಾವ್ದ್ರದ್ದು ಒಂದು ಪಾರ್ಸೆಲ್ ಬರ್ತಿದೆ, ದೊಡ್ಡದೇನೋ ಒಂದು, ಅದು ಬಾಕ್ಸ್ ಇದೆ, ಅದು ಅವಾಗಿಂದ ಅದ್ರೊಳಗಡೆ ಹೋಗಿ 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 ಕುತ್ಕೊತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ವಿ ಅದರಲ್ಲೇ ಹಾಕ್ಬಿಟ್ಟು ನಿನ್ನ ಇಂಡಿಯಾಗೆ ಪಾರ್ಸೆಲ್ ಮಾಡೋಣ ಅಂತ. ಓಕೆ ಅಲ್ಲ? ಅದರಲ್ಲೇ ಫುಲ್ ನಿನ್ನನ್ನು ಹಾಕ್ಬಿಟ್ಟು ಕವರ್ ಮಾಡಿ ಇಂಡಿಯಾಗೆ ಪಾರ್ಸೆಲ್ ಮಾಡೋಣ. ಕಂಪ್ಲೀಟ್ ಶಾಕಿದ್ದು ಆಮೇಲೆ ಅಜ್ಜಿನ ಮನೆಗೆ ಹೋಗ್ತೀನಿ. ಆಮೇಲೆ ತಕ್ ಮಾಡ್ತಿದ್ದವರು ದುಗ್ 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 ಅಂತ ಹೋಗ್ತೀನಿ, ನಾನು ಮಾಡ್ತೀನಿ. ಅವಾಗ ಅಜ್ಜಿ ಓಪನ್ ಮಾಡ್ತಾರೆ, ಅವಾಗ ಅವರೇ ಎತ್ಕೊಂಡು ಹೋಗ್ತಾರೆ, ಹೆವಿ ಅಂತ ಹೇಳ್ತಾರೆ. ಚಾಕು ಓಪನ್ ಮಾಡ್ತಾರೆ, ನೋಡ್ತಾರೆ ಅಯ್ಯ ಅಂತ ಹೇಳ್ತಾರೆ. ಅವಾಗ ಬಾಕ್ಸ್ ಅಜ್ಜಿ ಎತ್ಕೊಂಡು ಹೋಗ್ತಾರಂತೆ, ಹೋಗ್ಬಿಟ್ಟು ಇವು ಹೆವಿ ಇದೆ ಅಂತ ಹೇಳ್ತಾರಂತೆ. ಆಮೇಲೆ ಚಾಕು ಇಟ್ಕೊಂಡು ಕಟ್ ಮಾಡಿ ನೋಡ್ತಾರಂತೆ ಏನಿದೆ ಒಳಗಡೆ ಅಂತ. ಸೀಸರಲ್ಲಿ ಕಟ್ ಮಾಡಿಬಿಟ್ಟು ಸೀಸರ್ ಇಲ್ಲ ಚಾಕು ಯಾವ್ದ್ರಲ್ಲೋ ಒಂದ್ರಲ್ಲಿ ಕಟ್ ಮಾಡಿಬಿಟ್ಟು ನೋಡ್ತಾರಂತೆ. ನೋಡ್ಬಿಟ್ಟು ರೇಯಾ ಅಂತ ಹೇಳ್ತಾರಂತೆ. ಅವಾಗ ಕಿಸ್ಕೊತಾರೆ ಅಂತ ಅಜ್ಜಿ ಮಾಡ್ತಾರೆ. ಕರೆಕ್ಟ್. ಹಾಗಿದ್ರೆ ಇವಾಗ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ನಮಗೆಲ್ಲ ಖುಷಿಯಾಗಿದೆ. ಟಾಟಾ ಬಾಯ್ ಬಾಯ್. ಆಯ್ತಾ, ಮುಗಿತಾ? ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ನಮಗೆಲ್ಲ ಖುಷಿಯಾಗಿದೆ. ಟಾಟಾ ಬಾಯ್ ಬಾಯ್. ಇವಾಗ ಪಾರ್ಸೆಲ್ ಬರುತ್ತೆ ಇಂಡಿಯಾಗೆ, ಆ ಬಾಕ್ಸಲ್ಲಿ ನೀವು ಯಾರಾದರೂ ರಿಸೀವ್ ಮಾಡ್ಕೊಳ್ಳಿ.